गणेशभ्यो नमः। ॐ गं गणपतये नमः। ॐ इष्टदेवताभ्यो नमः। ॐ कुलदेवताभ्यो नमः। ॐ ग्रामदेवताभ्यो नमः। प्रजाभूतगणादिसेवितं तत्जं फलासारभक्षितं उमासुतं शोकविनाशय नमामि विघ्नेश्वरपादपङ्कजं। वक्रतुण्डा महाकाय ज्योतिसूर्यसमप्रभ निर्विघ्नं सर्वकार्येषु शिवे सर्वार्थसाधिके शरण्ये गौरीदेवी नारायणी नमस्ते। रामदेवी अंचने ನಮ್ಮ ಸೋಮಾತೆಲ್ಲ ಅಪ್ಪಂಜಂದೆಲ್ಲ ಪದಗಜ್ಜೆಲ್ಲ ಅಂಚೆ ನಿಮ್ಮ ಕೃಷ್ಣಮೂರ್ತಿಯವರೆಲ್ಲ ಅಂಚೆ ನಮ್ಮ ಮಾತಾ ಕುಲದೇವಿಯರ ತುಂಬ ಜೀವನ ಇನ್ನು ಪ್ರಾರ್ಥನೆ ನಮ್ಮ ಮಹಾಗಣಪತಿ ಸ್ವಸ್ತಿಕ ರೂಪ ಜೀವನಿಲ್ಲ ಅದೇ ಹವಾಮಾನ ಮಾಡ್ತಿದ್ದು ಇಂದಿನ ವಾರ ಶುಭವಾರ ಇಂದಿನ ಯೋಗ ಶುಭಯೋಗ ಇಂದಿನ ಶುಭಗಳಿಗೆ ಇಂದಿನ ಶುಭಗಳಿಗೆ ಅಂಬೇಡ್ಕರ್ಗೆ ಇರಬೇಕು ನಮ್ಮ ಕೆಲಸ ಇಲ್ಲಿ ಆ ದೇವರು ಸಂಪೂರ್ಣ ಅನುಗ್ರಹ ಆಶೀರ್ವಾದ ಕೊಡ್ತೀವಿ ನಳಪ್ಪ ಒಂದು ಗಾಡಿ ಬಂದು ನಡ್ತೀನಿ ಆಶೀರ್ವಾದ ನಿಂತ ನಮ್ಮ ಆಶೆ ಬಂದು ಅರ್ಥನಂತ ನಮ್ಮಲ್ಲಿ ಅಯ್ಯಪ್ಪ ಮಂದಿರಡು ಈ ಒಂದು ಮಾತ ಊರ್ದಾಕ್ಲೆ ತುಂಬಿ ಒಂದು ಅಂಚಿನ ಟ್ರಸ್ಟಿದ ಒಂದು ಮಾರ್ಗದರ್ಶನಗಳು ಭಕ್ತರನ್ನ ಪೂರ ಒಂದು ಮಾರ್ಗದರ್ಶನಗಳು ನಮ್ಮ ಒಂದು ನಮಗೆ ಮಾತ ಒಂದು ಮಂದಿರಡು ಮೂಲಸೌಕರ್ಯದ ಒಂದು ವ್ಯವಸ್ಥೆಗೆ ಬರೋದು ಶೀಟ್ ಬಾರ್ಡ್ನ ಒಂದು ವ್ಯವಸ್ಥೆಗೆ ನಾವು ಕೈಪಾಡ್ತೇವೆ ನೇಟು ನಮ್ಮ ಆರ್ಥಿಕವಾಗಿ ನಮ್ಮ ದುಡ್ಡು ವ್ಯವಸ್ಥೆ ಇದ್ದಿದ್ದೆಲ್ಲ ಮಾತೇನಲ್ಲ ಒಂದು ಉಮೇದುವಾರಿಕೆ ಹಿಡಿತೆ ಐನು ಮಂತೊಂದಿಲ್ಲ ಮಾತೇನು ನಮ್ಮ ಟ್ರಸ್ಟ್ ದಾಖಲೆ ಭಕ್ತರನ್ನ ಪೂರ 50,000 25,000 ಕೊರ್ನಿಟ್ಟು ನನಗೆ ನಂತರ ಇದಕ್ಕೆ ನಾವು ನೇಕಿ ಆ ಅಯ್ಯಪ್ಪನ ಅನುಗ್ರಹಡು ನಾಗನ ಅನುಗ್ರಹಡು ಸಂಪೂರ್ಣ ಅನುಗ್ರಹ ಆಯ್ತದೆ ಮಾತ ಆರ್ಥಿಕ ಆ ಶಕ್ತಿನ ಆ ದೇವಿಯರ್ನ ಅನುಗ್ರಹಡು ನಮ್ಗೆ ಹೆಚ್ಚಿನಾತು ಬರ್ತದೆ ಈ ಒಂದು ಪತ್ತನ ಕೆಲಸ ನಿರ್ವಿಘ್ನವಾದ ಮನ್ಪುನಕ್ಲೆಗಾವಡು ಮನ್ಪಾಯಿನಕ್ಲೆಗಾವಡು ನಂಗೆ ಹೂವೇ ಒಂಜಿ ತೊಂದರೆ ಬರದೆ ಈ ನಿರ್ವಿಘ್ನವಾದ ಅದು ಒಂದು ಜನಕ್ಕಲ್ನ ಉಪಯೋಗ ಎಡ್ಡ ರೀತಿ ತಿಕ್ಕನ್ನು ಬಂದು ನಮ್ಮ ಅಯ್ಯಪ್ಪಡೆಲ್ಲ ಆ ನಾಗದೇವರೆಲ್ಲ ಒಂದು ಸಾಮೂಹಿಕವಾದ ಪ್ರಾರ್ಥನೆ ಮಾಡಿ ಇರುವ ಹಾಗೆ ಇವತ್ತು ರಾಮನವಮಿ ವಿಶೇಷವಾದ ಶುಭ ದಿನಗಳಲ್ಲಿ ನಾವು ಇದ್ದೇವೆ. ಇವತ್ತು ಬಹಳ ಒಳ್ಳೆಯ ದಿನ ರಾಮನವಮಿ ಅಂತ ಹೇಳಿದರೆ ಮೇಘಲಗುತ್ತಿ ಅದರ ಬಗ್ಗೆ ಹೇಳಬೇಕು ಅಂತೇನಿಲ್ಲ. ಇಂತಹ ಒಂದು ಶುಭ ದಿನದಲ್ಲಿ ನಮ್ಮ ಅಯ್ಯಪ್ಪ ಮಂದಿರದ ಸುತ್ತಲೂ ತಗಡು ಶೀಟು ಅಳವಡಿಸಬೇಕು ಎನ್ನುವಂಥ ಹಿತಚಿಂತನೆಯಿಂದ ಇವತ್ತೊಂದು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಾಗ ಈ ರೀತಿಯಲ್ಲಿ 10 ಮಂದಿ ಒಳ್ಳೆಯ ಸಮಾನ ಮನಸ್ಕರು ಸೇರಿಕೊಂಡು ಒಟ್ಟಿಗೆ ಒಂದು ಪ್ರಾರ್ಥನೆ ಮಾಡುವ ಮುಖೇನ ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ನಡೆಯಲಿ ಎನ್ನುವಂಥ ಸದುದ್ದೇಶದಿಂದ ಆರಂಭಗೊಳಿಸುವಂಥ ನಮ್ಮ ಸಂಪ್ರದಾಯ ಸಂಸ್ಕಾರವೂ ಹೌದು. ಆ ನೆಲೆಯಲ್ಲಿ ಇವತ್ತು ಎಲ್ಲ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಸಣ್ಣ ಕಾರ್ಯಕ್ರಮ ಚಿಕ್ಕದಾಗಿ ನಡೆಯತಕ್ಕಂಥ ಈ ಕಾರ್ಯಕ್ರಮದ ಪ್ರಥಮ ಅಂಗವಾಗಿ ಪ್ರಾರ್ಥನೆ. ಫಲದಾಯಕ ನೀನೇ ವಿನಾಯಕ ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಸಿದ್ಧಿ ಪೂಜೆ ಮಗೆ ವಿನಾಯಕ ಕಾರ್ಯಸಿದ್ಧಿ ಪೂಜೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ
ನೀನೇ ವಿನಾಯಕ. ಪ್ರತಿಷ್ಠಾ ಮಹೋತ್ಸವ ಪಂಚವಾರ್ಷಿಕ, ಈ ವರ್ಷ 5ನೇ ವರ್ಷದ್ದು ಪ್ರತಿಷ್ಠಾ ಮಹೋತ್ಸವ ನಾಡ್ದು ಮೇ 13 ತಾರೀಕಿನಂದು ನಡೆಯಲಿಕ್ಕಿದೆ. ಅದರ ಪೂರ್ವಭಾವಿಯಾಗಿ ತಗಡು ಶೀಟನ್ನು ಆದಷ್ಟು ಬೇಗ ಅಳವಡಿಸ್ಕೊಳ್ಬೇಕು ಎನ್ನುವಂಥ ಹಿತಚಿಂತನೆಯಿಂದ ನಾವು ಪ್ರಾರಂಭಗೊಳಿಸಿದ್ದು. ಮೊದಲು ನಮ್ಮ ಟ್ರಸ್ಟ್ ಸಭೆ ನಡೆಯುವಾಗ ಇದನ್ನು ಮಾಡಲೇಬೇಕು ಈ ವರ್ಷ, ಅದನ್ನು ಭಜನಾ ಸಂಕೀರ್ತನ ಕಾರ್ಯಕ್ರಮವನ್ನು ಮಾಡುವ ಮುಖೇನ ಈ ಕಾರ್ಯಕ್ರಮವನ್ನು ಆರಂಭ ಮಾಡುವ ಎನ್ನುವಂಥ ಬೇರೆ ಬೇರೆ ವಿಷಯಗಳು ಬಂತು, ಪ್ರಸ್ತಾವ ಬಂತು. ಆದರೆ ಕೊನೆಯ ರೀತಿಯಲ್ಲಿ ಏನಾಯಿತು ಅಂದರೆ ವಾರ್ಷಿಕ ಮಹೋತ್ಸವ ನಾಡ್ದು ಡಿಸೆಂಬರ್ 16 ತಾರೀಕು, ನಿಮಗೆಲ್ಲ ಗೊತ್ತಿದೆ. ಅದು ವಾರ್ಷಿಕ ಮಹೋತ್ಸವ ಅಂದರೆ ಸುಮಾರು ಈ ವರ್ಷದ 37ನೇ ವರ್ಷದ ವಾರ್ಷಿಕ ಮಹೋತ್ಸವ, 37ನೇ ವರ್ಷದ್ದು. ಅದಕ್ಕೆ ಸಂಧ್ಯಾ ಭಜನೆಯನ್ನು ಮಾಡುವ. ಆದರೆ ಇವತ್ತು ಈ ಒಂದು ಪ್ರತಿಷ್ಠಾ ಮಹೋತ್ಸವದ ಮುಂದೆ ನಮ್ಮ ಈ ರೀತಿಯ ಒಂದು ತಗಡು ಶೀಟ್ ಅಳವಡಿಸುವ ಕಾರ್ಯಕ್ರಮವನ್ನು ಮಾಡಿಸಿಬಿಡುವ ಎನ್ನುವಂಥ ಚಿಂತನೆಯೊಂದಿಗೆ ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ನಮ್ಮ ಟ್ರಸ್ಟ್ ಸಭೆಯಲ್ಲಿ ನಿರ್ಣಯಿಸಿದಂತೆ ಈ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ವಿಶೇಷವಾಗಿ ನಮ್ಮ ಟ್ರಸ್ಟ್ನ ಎಲ್ಲ ಗೌರವ ಮಾರ್ಗದರ್ಶಕರು ಎಲ್ಲರೂ ಸೇರಿಕೊಂಡು ಸಣ್ಣ ಸಣ್ಣ ದೇಣಿಗೆ ರೂಪ ಅಂದರೆ ಸಾಲದ ರೂಪದಲ್ಲಿ ನಾವು ನೀಡಬೇಕು ಅಂತ ವಿನಂತಿ ಮಾಡಿದಾಗ ಎಲ್ಲ ನೀಡುವ ಮುಖೇನ ಇವತ್ತು ಈ ಒಂದು ತಗಡು ಶೀಟ್ ಅಳವಡಿಸುವಂಥ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಶಿಲಾನ್ಯಾಸವನ್ನು ನೆರವೇರಿಸಿಕೊಡಬೇಕು ಅಂತೇಳಿ ವಿನಂತಿ ಮಾಡಿಕೊಂಡಾಗ ಭಾಳ ನಮ್ಮ ಟ್ರಸ್ಟಿಗಳು ಕೂಡ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ನಮ್ಮ ಮಾರ್ಗದರ್ಶಕರು, ವಿಶೇಷವಾಗಿ ನಮಗೆಲ್ಲರಿಗೂ ಎಲ್ಲ ಉತ್ಸವಗಳು ಕಾರ್ಯಕ್ರಮಗಳಾಗಬೇಕು ಅಂದರೆ ನಾವು ಸುರೇಶ್ ಚೌಟ್ರ ಹತ್ರ ವಿನಂತಿ ಮಾಡಿಕೊಂಡಾಗ ಭಾಳ ಪ್ರೀತಿಯಿಂದ ಆಗಮಿಸುವವರು ಸುರೇಶ್ ಚೌಟ್ರು ಇವತ್ತಿನ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ. ಅವರು ನಮ್ಮ ಇವತ್ತಿನ ಮುಖ್ಯ ಅತಿಥಿ ಅಂತೇಳಿ ಹೇಳಬೇಕಂತ ನಮ್ಮವರೇ, ಅವರನ್ನು ಬಹಳ ಆದರಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ಈ ಒಂದು ಸಣ್ಣ ಸಭೆಯ ಸಭಾಧ್ಯಕ್ಷತೆಯನ್ನು ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟಿನ ಅಧ್ಯಕ್ಷರು ಆಗಿರುವಂಥ ಪುಲ್ಲು ಶ್ರೀನಿವಾಸ್ ಶೆಟ್ಟಿ ಅವರು ವಹಿಸಿಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಟ್ರಸ್ಟಿಗಳು ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂಥ ರಾಮಕೃಷ್ಣ ಪಟೋರಿಯವರಿದ್ದಾರೆ, ಕೋಶಾಧಿಕಾರಿಗಳಾಗಿರುವಂಥ ಆನಂದ ಕೆ ಅಸೇಗೋಳಿಯವರಿದ್ದಾರೆ, ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ವಿಶೇಷವಾಗಿ ನಮ್ಮ ಆನಂದ ಗುರುಸ್ವಾಮಿಯವರ ಬಗ್ಗೆ ನಿಮಗೆ ಗೊತ್ತಿರಬೇಕು. ನಮ್ಮ ಮಂದಿರದ ಮಾರ್ಗದರ್ಶಕರು ಎಲ್ಲ ಕಾರ್ಯಕ್ರಮಗಳು ಅವತ್ತು ಜೀರ್ಣೋದ್ಧಾರದಿಂದ ಹಿಡಿದು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ಕೂಡ ನಮಗೆ ತನುಮಾನ ರೀತಿಯಲ್ಲಿ ನಮಗೆ ಸಹಕಾರ ನೀಡ್ತಾ ಬಂದವರು, ಧನದ ರೂಪದಲ್ಲಿ ಸಹಕಾರ ಮಾಡ್ತಾ ಒಂದಲ್ಲ ಒಂದು ಸೇವೆಯನ್ನು ಮಾಡ್ತಾ ಬಂದವರು ಆನಂದ ಗುರುಸ್ವಾಮಿಯವರು. ಇದಕ್ಕೂ ನೀವು ನಮ್ಮೊಟ್ಟಿಗೆ ಇರಬೇಕು ಅಂತೇಳಿ ವಿನಂತಿ ಮಾಡಿಕೊಂಡಾಗ ಭಾಳ ಪ್ರೀತಿಯಿಂದ ಆಗಮಿಸಿದ್ದಾರೆ, ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇವೆ. ನಮ್ಮ ಮಹಿಳಾ ಮುಖಂಡರು, ನಮ್ಮ ಅಯ್ಯಪ್ಪ ಸ್ವಾಮಿಯ ಭಕ್ತರು ಕೂಡ ಆಗಿರುವಂಥ ನಾಗವೇಂದ್ರ ಶೆಟ್ಟಿಯವರು ನಮ್ಮೊಂದಿಗಿದ್ದಾರೆ. ಜಯಂತ್ ಅವರು ಜಯಣ್ಣ ಅಂತೇಳಿ ನಮಗೆಲ್ಲ ಗೊತ್ತಿದೆ, ಅಸೇಗೋಳಿ ಪರಿಸರದ ಪ್ರಮುಖರು. ನಮ್ಮ ಮಂದಿರಕ್ಕೆ ವಿಶೇಷವಾಗಿ ದೇಣಿಗೆ ನೀಡಿದವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಟ್ರಸ್ಟಿಗಳು ಆಗಿರುವಂಥ ಶ್ರೀಯುತ ಮಂಜುನಾಥ್ ಆಳ್ವರು ನಮ್ಮೊಂದಿಗಿದ್ದಾರೆ, ರಮೇಶ್ ಅಣ್ಣ ಇದ್ದಾರೆ, ಮತ್ತು ಎಲ್ಲ ಚಂದ್ರಶೇಖರ್ ಶೆಟ್ಟಿ ಅವರು, ಮಂಟಮಿ ಅವರು ಇದ್ದಾರೆ. ನಮ್ಮ ವಿಶೇಷವಾಗಿ ನಮಗೆಲ್ಲ ಗೊತ್ತಿರಬೇಕು, ನಮ್ಮ ಬಹಳ ಇದಕ್ಕೆ ಕೊಟೇಶನ್ ಎಲ್ಲ ಕೇಳಿದ್ದೆವು, ಗ್ರೂಪಲ್ಲಿ ಎಲ್ಲ ಹಾಕಿದ್ದೆವು. ಭಾಳ ಕಡಿಮೆ, ಯಾಕಂದರೆ ಅಯ್ಯಪ್ಪ ಮಂದಿರದಲ್ಲಿ ಯಾವುದೇ ಹಣ ಇಲ್ಲ ದೊಡ್ಡ ಮಟ್ಟಿಗೆ. ನಮಗೆ ಪ್ರತಿ ಶನಿವಾರ ವಿಶೇಷ ಪೂಜೆ ಮತ್ತು ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೀತದೆ, ಸಂಕ್ರಮಣದಂದು ನಡೀತದೆ. ಇಲ್ಲಿ ನಾವು ಭಕ್ತರಿಂದಲೇ ಆಯ್ಕೆ ಮಾಡಿ ಅವರು ಶುಭ ಸಂದರ್ಭದಲ್ಲಿ ಅಯ್ಯಪ್ಪನಿಗೆ ವಿಶೇಷವಾದ ಪೂಜೆಯನ್ನು ಕೂಡ ಕೊಡ್ತಾರೆ. ಹೀಗೆ ನಡೀತಾ ಇದೆ ಪೂಜೆ. ಇಲ್ಲಿ ಯಾವುದೇ ಹಣವನ್ನು ಇಟ್ಟುಕೊಂಡು ಯಾವುದೇ ವ್ಯವಹಾರ ಇಲ್ಲಿ ಇಲ್ಲ. ಭಕ್ತರು ಏನು ನೀಡ್ತಾರೆ ಅದರಲ್ಲೇ ಪೂಜೆ ಮಾಡಿ ಅವರಿಗೆ ಅನ್ನ ಸಂತರ್ಪಣೆ ಸಾರ್ವಜನಿಕವಾಗಿ ನೀಡಿ ನಾವು ಸಂತೋಷ ಪಡುವಂಥ ಕ್ಷಣದಲ್ಲಿ ಕಾರ್ಯಕ್ರಮಗಳು ಆಗ್ತಾ ಇದೆ. ಹಾಗಾಗಿ ಇವತ್ತು ಇದನ್ನು ಕಡಿಮೆ ರೀತಿಯಲ್ಲಿ ಯಾವ ರೀತಿ ಮಾಡೋದು ಅಂತೇಳಿ ವಿನಂತಿ ಮಾಡಿಕೊಂಡಾಗ ನಮ್ಮ ಉದಯ ಸೋಮೇಶ್ವರ್, ರವಿಶಂಕರ್ ಅವ್ರದ್ದು ಅವರ ತಮ್ಮ ಅವರು ಉದಯ ಸೋಮೇಶ್ವರ್ ಅವರು, ಅವರ ಉದಯಶಂಕರ್ ಅವರು ಕಡಿಮೆ ಕೊಟೇಶನಿಗೆ ನಾನು ಖಂಡಿತ ಮಾಡಿಕೊಡ್ತೇನೆ ಅಂತೇಳಿ ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು ಈ ಒಂದು ಕೆಲಸವನ್ನು ಆರಂಭಿಸಲಿಕ್ಕಿದ್ದಾರೆ. ಇವತ್ತು ಆಗಮಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಂಡಾಗ ಬಂದಿದ್ದಾರೆ ಉದಯ್ ಅವರು. ಅವರನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ನನ್ನ ಬಂದಿರುವಂಥ ಕೋದಂಡರು ಇದ್ದಾರೆ, ಎಲ್ಲರೂ ಕೂಡ ನಮ್ಮ ಭಕ್ತರಿದ್ದಾರೆ, ಪ್ರತಾಪ್ ಅವರಿದ್ದಾರೆ, ನಮ್ಮ ಚೇತನ್ ಇದ್ದಾರೆ, ಚಂದ್ರಶೇಖರ್ ಮಂಟನ್ ಅವರನ್ನು ಹೇಳಿದ್ದೇನೆ. ವಿಶೇಷವಾಗಿ ನಮ್ಮ ಹೊಸಕುರಲ್ ಮಾಧ್ಯಮದ ಅವರು ಕೂಡ ಇದ್ದಾರೆ, ಗಂಗಾಧರ್ ಕೂಡ ಇದ್ದಾರೆ, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡಿಕೊಂಡು ಇದರ ಬಗ್ಗೆ ಶಿಲಾನ್ಯಾಸ ನೆರವೇರಿಸಿದಂತಹ ಸುರೇಶ್ ಚೌಟ್ರು ಒಂದೆರಡು ಮಾತುಗಳನ್ನು ಆಡಬೇಕು. ಇಲ್ಲಿ ನಮ್ಮ ಒಂದು ಎಡ್ಡ ದಿನ ತಾನಿ ಎಡ್ಡ ಕೆಲಸ ಬಂದು ಶುಭಾರಂಭ ಮಲ್ಕ ರಾಮನವಮಿಯ ದಿನ ಎಡ್ಡ ದಿನ ಇಲ್ಲಿ ನಮ್ಮ ದೇವಸ್ಥಾನದ ಆವರಣಡು ತಗಡು ಶೀಟ್ ಬಾರ್ದು ಒಂಜಿ ನಿರಳ್ದ ಒಂಜಿ ವ್ಯವಸ್ಥೆಯನ್ನು ಮಲ್ಪೊಡು ಬಂದ್ಬಿಟ್ಟು ಒಂಜಿ ನಿರ್ಧಾರಡು ಜೊತೆದು ಇದು ಐಕೆ ನಮ್ಮ ಒಂಜಿ
ಎಡ್ಡೆ ಗಳಿಗೆಡಿ ಐಕೊಂಜಿ ಮೂರ್ತಲು ಮಲ್ತ ಈ ಪರಿಸರಡು ನನಗೆ ದೇವಸ್ಥಾನದ ಖರ್ಚು ವೆಚ್ಚలను ತ್ಯಾಗಂ ಸರ ಬಲ್ಲೆಗನಿ ಬಾರಿ ಮಲ್ಲ ಒಂಜಿ ಉತ್ಪತ್ತಿ ಇಜ್ಜಂದನಂಚಿನ ಒಂಜಿ ಕ್ಷೇತ್ರ ಭಕ್ತರ್ನ ಸಹಾಯೋಡೆ ಈ ಕ್ಷೇತ್ರ ಈತ ಈ ಮಟ್ಟಕ್ಕೊಂಜಿ ಬೈದಿನದ ಬಂಡ ಭಾರಿ ವಿಶೇಷ ಪರಿಸರಡು ಇತ್ತಿನ ಮಾತಾ ಹಿಂದುಲ್ಲ ಈ ದೇವಸ್ಥಾನದ ಬರ್ತದೆ ಅದನ್ನ ವಿಶೇಷ ದಿನಕಲೆಡು ಪೂಜೆ ಪುರಸ್ಕಾರಗಳನ್ನು ಕೊಡದು ಈ ದೇವಸ್ಥಾನದ ಒಂಜಿ ಅಸ್ತಿತ್ವವನ್ನು ಹೊರ್ತಿರಂದು ಬಂಡಲ ಹೆಚ್ಚವನ್ನು ಇನಿ ನಮ್ಮ ನೆಕ್ಕೆ ಒಂಜಿ ಸುತ್ತು ಆವರಣ ಸುತ್ತು ನೆಕ್ಕೆ ಒಂಜಿ ತಗಡು ಸೀಟನ್ನು ಪಾರ್ದು ಮಲ್ಪುನಂಜಿನ ವ್ಯವಸ್ಥೆಗೆ ಪ್ರತಿಯೊಲ್ಲ ನಮ್ಮ ಮೂಲು ಈ ಕ್ಷೇತ್ರದ ಟ್ರಸ್ಟಿನಕಲು ಅಧ್ಯಕ್ಷರನಕಲು ಕಾರ್ಯಕಾರಿ ಸಮಿತಿಯ ಮಾತಾ ಸದಸ್ಯರೆಲ್ಲ ಇದ್ದದ್ದು ನಮ್ಮ ಬಾರಿ ಪೊರ್ಲುಡೆ ಐನ ಮಲ್ತ ಈ ಕೆಲಸ ನಿರ್ವಿಘ್ನವಾದ ನಡಪಡೆ ಅಂಚನೆ ನನ್ನ ಮಿತ್ತಿಗಳ ಈ ಕ್ಷೇತ್ರದ ಪ್ರತಿಯೊಂದು ಕೆಲಸ ಎಲ್ಲ ಮಾತೆಲ್ಲ ಒಟ್ಟಿಗೆ ತಂದು ಏನೇ ಅಭಿವೃದ್ಧಿ ಮಲ್ಪನ ದೃಷ್ಟಿಯಲ್ಲಿ ಚಿಂತನೆ ಮಲ್ಪುಗ ಇನಿ ಈ ಕ್ಷೇತ್ರಡು ನಮ್ಮ ಆ ರೀತಿ ಐಕೆ ಒಂಜಿ ಮೂರ್ತ ಮಲ್ತನ ಆ ಕೆಲಸ ನಿರ್ವಿಘ್ನವಾದ ನಡತದೆ ಎಲ್ಲಂಗಿದ ನಮ್ಮ ಉತ್ಸವದ ದಿನಕ್ಕೂ ಸಂಪೂರ್ಣ ನನಗೆ ಕೆಲಸ ಅದು ತಿಕ್ಕಾಡಿದ ಪಡೆದು ದೇವರ ಪ್ರಾರ್ಥನೆ ಮಾಡ್ಕೊಂಡು ಅವಕಾಶಕ್ಕಾದ ವಂದನೆ ಮಾಡ್ಕೊಂಡು ದೊಡ್ಡ ಪಾತ್ರ ನಾವು ತಿಂಗುಳ್ಳು ಐನ ಅನ್ನದಾನ ಒಂದುಂಡು ದೊಡ್ಡ ಪುಟ್ಟು ಪೂಜಾ ಒಂದುಂಡು ಜನಕ್ಕಲ್ನ ಭಕ್ತರ್ನ ಸಂಪೂರ್ಣವಾಯಿನ ಒಂದು ಸಹಕಾರಡಾಪುನುಂಡು ಮೂಲು ಎಂಕ್ಲು ಅಡಿಪು ಹಿಡಿದು ಬತ್ತಿನ ಪೂಜೆ ಹಿಡಿದು ಬತ್ತಿನ ಮಾತ ಸಂಬಳ ಕೊಡದು ಆಪನ ಒಂದು ವ್ಯವಸ್ಥೆ ಇಜ್ಜಿ ಮೂರು ಜನಕ್ಕಲ್ನ ಭಕ್ತರ್ನ ಸಹಕಾರ ಒಂದು ಏರಿಯಾಗಳಿಗೆ ಮೂರು ಸಂಬಳ ಕೊಡ್ತಿದೆ ಅನ್ನದಾನಲ್ಲ ಮೂಲ ಮಂತಂದ ಐಟ್ಲ ಸರ್ವಿಸ್ ಮಂತದ್ದು 5 ವರ್ಷ ತಿಂಗಳು ಐನ ಅನ್ನದಾನ ಉಂಡು ಅಜ್ಪ ಅನ್ನದಾನ ತಿಕ್ಕೊಂಡು ಕನಿಷ್ಠ ಒಂದು 100 ಜನ ಅಂದ ಭಕ್ತರು ಭಜನೆದ ಕೊಡ್ತಿರು ಬರ್ತೀರಿ ಭಾರಿ ಪೊರ್ಲುಡು ನಡತಂದು ನಂಗೆ ಒಂದು ಮಾನಸಿಕವಾದಲ್ಲ ಭಾರಿ ಒಂದು ಖುಷಿತ ವಿಚಾರ ನನ್ನ ಮುತ್ತುಗಳ ನಮ್ಮ ಒಂದು ದೇವಸ್ಥಾನ ಪುನ ಅವು ಉರ್ದ ಒಂದು ಸಂಪತ್ತು ಹೂವಾನ್ಲ ಒಂದು ಎಡ್ಡೆ ಒಂದು ಸಂಸ್ಥೆ ಸಂಘ ಸಂಸ್ಥೆ ಇತ್ತಂದ ಅವು ಪಿರಿಯಡ್ ಬತ್ತನಕ್ಲಿಗೆ ಮಸ್ತು ಜನ ಬರೋದು ನನಗೆ ಇಂದು ಹಸೆಗೋಡಿ ನೀ ಸಿಟಿ ಆತನು ಬೇತೆ ಬೇತೆ ಸಂದರ್ಭಗಳು ಬತ್ತದ ಮೂರು ಅಕಲ ಗಾಡಿ ಉಂಟಾದು ಈ ಚಿಕ್ಕಮಂಗ್ಳೂರು ಈ ಪುಡೆ ಪೋಪನ ಭಕ್ತರು ನಾಕಲ ಒಂದು 500 ಜನ ಬರ್ತದೆ ಕೈ ಮುಗಿ ಪೋಪನೆಲ್ಲ ಉಂಟಾಯಿತು ಅಕ್ಲಿಗೆ ಭಾರಿ ಖುಷಿ ಆಗೋದು ನಮ್ಮ ಒಂದು ವ್ಯವಸ್ಥೆ ಪೂರ್ಣ ಬಂತಂದ ಒಂದು ಊರಿಗೆ ಹೋಗಿ ದೇವಸ್ಥಾನಕ್ಕಿಂದ ಅದು ಆಯ್ತು ಸಂಪೂರ್ಣವಾಗಿ ನನಗೆ ಪ್ರಯೋಜನ ಸಾರ್ವಜನಿಕರಿಗೆಲ್ಲ ತಿಕ್ಕೊಂಡು ಅಂಚನೆ ಇನಿ ನಮ್ಮ ಪೂರ್ಣ ತಕರ್ಸಿಟ್ಟು ಪಂಡ ನಮ್ಮ ಮನ್ಪುನ ಮಾತ ಕಾರ್ಯಕ್ರಮಗಳ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಮಸ್ತ್ ಪ್ರಯೋಜನ ಆಗೋದು ಈ ಕಾರ್ಯಕ್ರಮಕ್ಕೆ ಯಾನು ಅಧ್ಯಕ್ಷ ಆದ ಕೈ ಬಾರ್ದಿನಕ್ಕೆ ನಾನು ತನಿಖೆ ಸತ್ಯ ಮನ್ಪುಂಡ ರಾಮೇಶ್ವರನೆಲ್ಲ ಮಾಸ್ಟರ್ ಬಂದಿದ್ದು ನಮ್ಮ ಮನ್ಪುಡಿ ಯಾಮಂಡೆ ₹1 ನಮ್ಮ ದುಡ್ಡಿದ್ವಿ ನಮ್ಮ ಎಂಚ ಮನ್ಪುಡಿ ಅಪ್ಪ ಮಾಡಿ ನಮ್ಮ ಮಾತ ಟ್ರಸ್ಟ್ ನಾಲ್ಕು ಅದನ್ನು ಭಕ್ತರು ನಾಗವೇನ ಕನಂತಿನ ಭಕ್ತರು ನಾಲ್ಕು ಎಂಗಿಲ್ಲ ಬೇರೆ ಮಾರ್ಗದರ್ಶಕರು ನಿಜವಾದ ನಂಗೆ ಹಾಕಲು ನಮ್ಮೆಲ್ಲ ಒಂದು ಧೈರ್ಯ ನಮ್ಮೊಟ್ಟಿಗೆ ದಾದಾನ ಒಂದು ನಮ್ಗೆ ಖುಷಿ ಒಂದು ಎಡ್ಡ ರೀತಿ ಹಾಕಲಿ ಸಹಕಾರ ಮಂತು ನೆಟ್ಟು ನಮ್ಮ ಈತ ದುಂಪು ಹೋದಿಲ್ಲ ನಮ್ಮ ಕೊರೋನಾದ ಪೊರ್ತುಡ್ಲ ನಮ್ಮ ಹೂವೇ ನಮ್ಮ ಪೂಜೆ ಆಯ್ತಾ ಚಟುವಟಿಕೆ ಹೊಂದಿದ್ವಿ ಅದಕ್ಕೆ ದಾಳ ತೊಂದರೆ ಇಲ್ಲ ಆಗ್ತದೆ ದನ ಬಂಡ ಒಂಜಿ ಪೊರ್ಲು ರೀತಿಯ ಸಹಕಾರ ಆಗ್ತದೆ ಅಂಚೆನಿಂದಲ ₹1 ಕೈಟಿಜ್ಜ ಎಂಕ್ಲಿಗೆ ಕೈ ಬಾರ್ದನೆ ಕೆಲಸ ಇನಿ ಮಾತ ಟ್ರಸ್ಟ್ ನಕ್ಲು 50 ಸಾವಿರ ನಾವೇನಕ್ಕೆ ಟ್ರಸ್ಟ್ ಇದ್ದಿನಲ್ಲ ಎಂಕ್ಲು ಭಕ್ತಿರ ಅವ್ರು ಎಂಕ್ಲಿಗೆ ಭಾರಿ ಪ್ರೀತಿದ್ದಾರೆ ಎಂಕ್ಲು ಓಕೆಂಡೆಲ್ಲ ಆಪಿದ್ದು ನಂಬಿದ್ದೀರ ಆರು ಕೊಡೊಂದೇ ಬೈತೀರಿ ಮಾತ ವಿಷಯ ಇಲ್ಲ ಅಂಜದ ಪುನಗ ಆರ್ಲ ಎಂಕ್ಲಿಗೆ ಒಂದು 50 ಸಾವಿರ ಕೊಣತ್ ಗೊತ್ತೀರಿ ಅಂಜದ ಪುನಗ ಆ ಒಂದು ಧೈರ್ಯ ಜತದೀನಿ ಆ ಒಂದು ಬಂದ್ಪುನ ಎಂಕ್ಲ ವಿಶ್ವಾಸ ಆಯ್ತಾ ಮಿತ್ತು ನಡಪುಣ ಅಂಚನೆ ಕೆಲವು ಇನಿ ಎಂಗ್ಲ ಗುರುಸ್ವಾಮಿಲ್ ಬಂಡೇರಿ ನಾನೊಂದು ಬಂಗಾರದ ಅದನ್ನು ಕೊರಪೆ ಬಂದಿತ್ತು ಬಂಗಾರ ಬಿಡ್ತಿ ಎಂಗ್ಲು ಬಂಡ ಜಾಸ್ತಿ ನಿಂಗೆ ಬಂಗಾರ ಕೊರಿ ಎಂಕ್ಲೆಗ್ಲ ಸಮಿತಿದ ಹಾಕ್ಲಿಲ್ಲ ಒಂದು ರಿಸ್ಕ್ ಹಾಕೊಂಡು ಐನು ಆಯ್ತಾ ಜವಾಬ್ದಾರಿ ಎಂಕ್ಲೆಗೆ ಬೂರ್ಲು ಮಲ್ಲ ಆ 25 ಸಾವಿರ ನೇಕು ಉಪಯೋಗ ಅನ್ಕಲೇ ಬಂದಿದ್ದಾರೆ ನಾನೊಂದು ಕೊರಪೆ ಸರ್ ಅದೇ ಬೇತೆ ಬೇತೆ ಜನ ನನಗೆ ಕೇಂದ್ರ ಏರ್ಲ ಆಪುಜಿ ಮಾಡ್ತಿದ್ದೀರಿ ಆ ಧೈರ್ಯ ಜೈದ ಪುರುಡು ಆವು ಕೆಲಸ ಮಿತ್ತಿಗಳ ಮಾತ್ರ ಭಕ್ತರ ಸಹಕಾರ ಪಡು ಇನ್ನೊಂದು ಸಾರ್ವಜನಿಕವಾದ ಒಂದು ಸಂಪತ್ತು ನೀನು ನಮ್ಮ ಒರಿಪುಗ ನಮ್ಮ ಮಿತ್ತದ ನಮ್ಮ ಪೀಳಿಗೆಗೆ ಒಂದು ಐನು ಎಡ್ಡ ರೀತಿ ಒಂದು ಕೊಡುಗೆ ಕೊರಕ ನನ್ನ ಮಿತ್ತದ ಜವನ ಇರಲ್ಲ ಅಂಚೇನೆ ನೆಟ್ಟು ಎಡ್ಡ ರೀತಿಯಲ್ಲಿ ಬೇಲೆ ಮಂತದ್ದು ಅಕಲ್ ನಮ್ಮೊಟ್ಟಿಗೆ ಸಹಕಾರ ಮಾಡ್ಬಿಟ್ಟು ಬಂದು ಎನ್ನ ರೆಡ್ಡು ಪಾತೆರನು ಅಂತ ಸ್ವಾಮಿ ಈಶ್ವರನಿಗೆ
ಸ್ನೇಹಿತರು, ಇವತ್ತು ಶಿಲಾನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀನಿವಾಸ ಶೆಟ್ಟಿ ಪುಲ್ಲೂರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತಿದ್ದೇನೆ. ಇವತ್ತು ನಮ್ಮ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಟ್ರಸ್ಟಿಗಳು, ನಮ್ಮ ಜೀರ್ಣೋದ್ಧಾರ ಸಮಿತಿಯ ಗೌರವ ಅಧ್ಯಕ್ಷರುಗಳಾಗಿರತಕ್ಕಂಥ ಸುರೇಶ್ ಚೌಟ್ರು ಬಂದಿದ್ದಾರೆ. ಅವರನ್ನು ಕೂಡ ನಾನು ಬಹಳ ಪ್ರೀತಿಯಿಂದ ಧನ್ಯವಾದವನ್ನು ಕೊಡ್ತೇನೆ. ಹಾಗೆ ಇವತ್ತು ಬಂದಿರತಕ್ಕಂಥ ಎಲ್ಲ ಟ್ರಸ್ಟಿಗಳು, ನಮ್ಮ ರಮೇಶ್ ರಾಯ್ ಪಟ್ಟೋರಿ ಕಡೆಗೆ ಮನೆ, ಮಂಜುನಾಥ ದೇವನಾಡುಗುತ್ತು, ನಮ್ಮ ಆನಂದ ಗುರುಸ್ವಾಮಿ, ನಾಗವೇಣಿ ಶೆಟ್ಟಿ, ರಾಮಕೃಷ್ಣ ಭಟ್ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಚಂದ್ರಶೇಖರ್ ಶೆಟ್ಟಿ ಮಂಡನೆ ಟ್ರಸ್ಟಿಗಳು, ಚೇತನ್ ಟ್ರಸ್ಟಿಗಳು, ಪ್ರತಾಪ್ ಟ್ರಸ್ಟಿಗಳು, ಗಣೇಶ ಟ್ರಸ್ಟಿಗಳು, ಹಾಗೂ ಬಂದಿರತಕ್ಕಂಥ ಮತ್ತು ನಮ್ಮ ಜಯ ಸೇಗೋಡಿ ಎಲ್ಲರನ್ನು ಕೂಡ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸುತ್ತಾ ಧನ್ಯವಾದ ಕಾರ್ಯ ಮುಗಿಸ್ತೇವೆ. ದುಂಬಾತ್ ನಮ್ಮ ಸಭೆ ಪಂಡ ನಮ್ಮ ವಾರ್ಷಿಕ ಪಾಡ್ದು ಇಲ್ಲೊಂದು 13 ತಾರೀಕಿಗೆ ನಮ್ಮ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವ ಪ್ರತಿ ಬಾರಿ ಪೊರ್ಲೋಟು ಮಕ್ಕಳು ಬರ್ತದೆ. ಈ ಸರ್ತಿ 5ನೇ ವರ್ಷ ಆಯ್ತ ಬಗ್ಗೆ ನಮ್ಮ ಫಸ್ಟಿಗೆ ರಾಮಕೃಷ್ಣ ಚೂರು ಪಂಪೇರೆ ದಾದ ಮತ್ತು ಆತನ ಒಂದು ಪಂದೆ. ನಂಗೆ ಮಾತ ಗೊತ್ತಿದ್ದ ಲೆಕ್ಕನೆ ನಮ್ಮ ಅಯ್ಯಪ್ಪ ಮಂದಿರ ಸುತ್ತಲ್ಲ ಇತ್ತೆ ಆಯ್ನಾಥ ಶಿಲಾನ್ಯಾಸ ಆಂಡ್ ನಮ್ಮ ಹಿರಿಯ ಟ್ರಸ್ಟಿ ಆಯ್ನಂಚಿನ ಸುರೇಶ್ ಚೌಟ್ರಿ ಆಯ್ತಾ ನೆರವೇರ್ಸೋದು ಕೋರ್ತೇರು. ಇತ್ತೆ ನಮ್ಮ ಸೀತಾರಾಮ್ ಶೆಟ್ಟಿ ದಡಸ್ ನಮ್ಮ ಗೌರವಾಧ್ಯಕ್ಷರು ಟ್ರಸ್ಟ್ ಗೌರವಾಧ್ಯಕ್ಷರು ಫಸ್ಟ್ ಆಯ್ನಂಚಿನ ಟ್ರಸ್ಟ್ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಆಯ್ತಾ ಗೌರವಾಧ್ಯಕ್ಷರಾದ ಸೀತಾರಾಮ್ ಶೆಟ್ಟಿ ದಡಸ್ ಉಳ್ಳೇರು. ಅರ್ನ ಇಲ್ಲ ಕೋಡೆ ಭಾರಿ ಪೊರ್ಲುತ ಒಂದು ಯಕ್ಷಗಾನಲ ಆಂಡ್ ಭಾರಿ ಪೊರ್ಲು ಆಂಡ್ ಕಾರ್ಯಕ್ರಮ ಅಂಚ ಚೂರು ತಡವಾದ ಬೈದೇರು ಆರೇನ ಪೂರಕವಾದ ಸ್ವಾಗತ ಮಾಡ್ತಂದು ಸೀತಾರಾಮ್ ಶೆಟ್ಟಿ ದಡಸ್ ಆರೇನ ಸ್ವಾಗತ ಮಾಡ್ತಂದು ಈ ನಮ್ಮ ತಗಡ್ ಶೀಟ್ ಅಳವಡಿಕೆ ಆಯ್ತ ಬಗ್ಗೆ ಒಂದು ರೆಡ್ಡು ಪಾತ್ರ ಬೊಕ್ಕಾರು ನಮ್ಮ ಶುಭ ಹರೈಕೆ ಮಲ್ಪೇರು. ನಂಗೆ ಗೊತ್ತಿದ್ದ ಲೆಕ್ಕನೆ ಅಯ್ಯಪ್ಪ ಸ್ವಾಮಿ ನಮ್ಮ ಹಸೆಗೊಳಿದ ಕೇಂದ್ರ ಸ್ಥಾನ ಇತ್ತಂದು ಭಾರಿ ಪೊರ್ಲುದ ಮಾತ್ರೆಗಳ ಅಭಯ ಕೊರ್ದು ಆ ಕಷ್ಟ ಕಾರ್ಪಣ್ಯ ಎಲ್ಲ ನಿವಾರಣೆ ಮಾಡ್ತಂದು ಬತ್ತನಂಚಿನ ಒಂದು ಕ್ಷೇತ್ರ ಪುಣ್ಯಕ್ಷೇತ್ರ ಪಂಡ ತಪ್ಪತ್ತು. ಪ್ರತಿ ಶನಿವಾರ ವಿಶೇಷ ಪೂಜೆ ಹಾಕೊಂಡು ಸಂಕ್ರಮಣದ ನೀಲ ಪೂಜೆ ಹಾಕೊಂಡು ಸಾರ್ವಜನಿಕ ಅನ್ನ ಸಂತರ್ಪಣೆಲ್ಲ ಅವನುಂಡು. ಆ ಕ್ಷೇತ್ರ ಅಟ್ಲ ಅನ್ನದಾನ ಹಾಪುಂಡು ಪಂಡ ಪುಣ್ಯಕ್ಷೇತ್ರ ಅಂದು ಅರ್ಥ. ಅಂಚಾತ ಈ ಅಯ್ಯಪ್ಪ ಕ್ಷೇತ್ರಡು ಪ್ರತಿ ಶನಿವಾರ ಎಲ್ಲ ಸಂಕ್ರಮಣ ದಾನಿ ಸಂಕ್ರಾಂತಿ ದಾನಿಲ್ಲ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡ್ತೋನುಂಡು. ಅವು ಊರ ಪರ ಊರ ಭಕ್ತರನ್ನ ಒಂದು ಸಹಕಾರಡು. ಇನಿ ನಮ್ಮ ರಾಮನವಮಿ ಮಾತ್ರ ಗೊತ್ತುಂಡು. ಇನಿ ಒಂಜಿ ಪೊರ್ಲುದ ಒಂಜಿ ಶಿಲಾನ್ಯಾಸ ಮಾಡ್ತಾವೆ ದಾದ ಪಂಡ ತಗಡು ಶೀಟ್ ಅಳವಡಿಕೆ ಸುಮಾರು 4,39,000 ಉದಯರು ಒಂಜಿ ಕೊಟೇಶನ್ ಕೊಡ್ತಾರೆ ಆಯ್ತಾ ಪೂರಕವಾದ ಇನಿ ಒಂಜಿ ತಗಡು ಶೀಟ್ ಅಳವಡಿಕೆ ಆಯ್ರ ಉಂಡು. ವಿಶೇಷವಾದ ಕ್ಷೇತ್ರದ ಜನಕೋಟೆ ನಮ್ಮ ನಟನದಾದ ಪಂಡ ಈ ಪುಣ್ಯಕ್ಷೇತ್ರಡು ನಮ್ಮ ತಗಡು ಶೀಟು ಮಳೆಗಾಲದ ಸಂದರ್ಭಡು ಬಾರಿ ನಂಗೆ ಕೆಲವು ಉಪದ್ರವನುಂಡು. ಐಗೋಸ್ಕರ ಸುತ್ತಲ ನಮ್ಮ ಒಂದು ತಗಡು ಶೀಟ್ ಅಳವಡಿಕೆ ಮಾಡ್ತಂಡ ಒಂಜಿ ಪೊರ್ಲು ಹಾಕೊಂಡು ಆ ಒಂಜಿ ವಿನಂತಿ ಮೇರೆಗೆ ಈತೆ ತಗಡು ಶೀಟಿಗೆ 4,39,000 ಹಾಕೊಂಡು ನಮ್ಮ ಟ್ರಸ್ಟ್ನಕ್ಕಳು ಮಾತ್ರ ಟ್ರಸ್ಟ್ನಕ್ಕಳು ಉಳ್ಳೇರು 17 ಜನ ಟ್ರಸ್ಟಿನಕ್ಕಳು ಉಳ್ಳೇರು. ಐಟು ಒಂಚೂರು ಎಡ್ಡೆ ಮಾರ್ಗದರ್ಶಕರ ನಂಚಿನ ಮಸ್ತ್ ಜನ ಉಳ್ಳೇರು. ಅಕ್ಕಳು ಈತೆ ನಮ್ಮ ಸಾಲ ರೂಪಟ್ಟು ಒಂದು 50,000 ಕೊರಡು ಫಸ್ಟಿಗೆ ನಮ್ಮ ಸ್ಟಾರ್ಟ್ ಮಲ್ಪೇರ ಅಂದಕ್ಕೇನೊಂದು ಕೇನ್ನೇಕ್ ಮಾತೆಲ್ಲ ಒಪ್ಪಿಗೆ ಕೊಡ್ತೇರು. ಅಂಚನೆ ಕೆಲವು ಜನ ಕೊಡ್ತೇರು. ಅವು ಮಾತ್ರ ತಂದೆ ನಮ್ಮ ಭಕ್ತರಟ ಒಂಜಿ ವಿನಂತಿ ಮಾಡ್ಪುಣದಾದ ಬಂಡ ಒಂಜಿ ಶೀಟಿಗೆ 3,000 ರೂಪಾಯಿ ಹಾಪುಂಡು. ಒಂಜಿ ಶೀಟಿಗೆ ಸುಮಾರು ಒಂಜಿ 150 ತಗಡು ಶೀಟ್ ನಂಗೆ ಬೋರ್ಡ್ ಹಾಪುಂಡು. ಅಂಚಾತೀತೆ ಕೆಲವು ಜನ ಐತೆ ಉಪಯೋಗ ಕೊಡ್ತೇವೆ ಎನ್ನ ಒಂಜಿ 10 ಶೀಟ್ ಎನ್ನ ಒಂಜಿ 5 ಶೀಟ್ ಎನ್ನ ಒಂಜಿ 5 ಶೀಟ್ ಬಂಡತೈತೆ ಆಲ್ರೆಡಿ ಒಂಜಿ 1 ಲಕ್ಷ ಮುಟ ಕಾಸು ಬೈದಂಡು ದೇಣಿಗೆ ರೂಪಟ್ಟು ಪ್ರಶಾಂತ್ ಕಾಜೇವರ್ಲ ಒಂಜಿ ದೇಣಿಗೆ ರೂಪಟ್ಟು ಒಂಜಿ 25,000 ಕೊರ್ಕವಂತಾರೆ. ಅಂಚನೆ ನಮ್ಮ ಒಂಜಿ ಈ ಇಂಚಿನ ಒಂಜಿ ಪುಣ್ಯ ಕಾರ್ಯಗೂ ಜೈದ ನಮ್ಮ ಪೂರ ಒಟ್ಟಿಗೆ ಸೇರ್ಸಾತ್ ಭಕ್ತರ್ಲ ಟ್ರಸ್ಟ್ನಕ್ಕಳು ಪೂರ ಸೇರಿದು ಇಂಚಿನ ಒಂಜಿ ಪುಣ್ಯ ಬೇಲೆಗೆ ಮಾತೆಲ್ಲ ಜೈದ ಎಲ್ಲೊಂಜಿ 13 ತಾರೀಕಿಗೆ ವಾರ್ಷಿಕ ಪುನರ್ ಪ್ರತಿಷ್ಠಾ ಮಹೋತ್ಸವ ಪಂಡ ಪುನರ್ ಪ್ರತಿಷ್ಠಾ ಮಹೋತ್ಸವಲ ಆಯ್ರವಂಡು ಪೂಜಾ ಮಹೋತ್ಸವ ಆಯ್ರವಂಡು ಎಲ್ಲೊಂಜಿ 13 ತಾರೀಕು ಐಕು ದೊಂಬು ಈ ಬೇಲೆ ಆವಡು ತಗಡು ಶೀಟ್ ಅಳವಡಿಕೆ ಆವಡು ಖಾಲಿ ಪುನಿ ಒಂಜಿ 15 ದಿನ
ಈ 15 ದಿನಟಿ ಈ ಬೇಲೆ ಆವಡು ಅಂಚಾತು ಇತ್ತೆ ಬೇಲೆನ ವಯಸ್ಸೊನ್ನೆಂಚಿನ ಉದೇರ್ಲ ಇನ್ನಿರ್ತು ಬೊಕ್ಕ ಈ ಬೇಲೆ ಅವನ ಪೇರ ಪಿದಾಡ್ದೇರು ಇನಿ ಒಂಜಿ ರಾಮನವಮಿ ದಾನಿ ಈ ಒಂಜಿ ಕಾರ್ಯಗೂ ಜೈದ ಮಾತ ಟ್ರಸ್ಟ್ ನಕ್ಕಳು ಶುಭ ಹಾರೈಕೆ ಮಲ್ತೇರು ಅಂಚನೆ ನಮ್ಮ ಸೀತಾರಾಮ್ ಶೆಟ್ಟಿ ದಡಸಿ ಇಡೆ ಈ ಕಾರ್ಯಕ್ರಮ ಈ ಸಭೆಗೆ ಬೈದೇರು ಇನ್ನು ಶಿಲಾನ್ಯಾಸ ಕಾರ್ಯಕ್ರಮಗೂ ಇಂದು ಕಾರ್ಯಕ್ರಮ ಪೊರ್ಲು ಆವಡು ಪಂಡದ ಶುಭ ಹಾರೈಕೆ ಮಲ್ಪೊಡು ಪಂಡದು ಮಾತೆಲ್ಲ ಪರವಾದ ನಟ್ಟೊಂದು ನಮ್ಮ ಸೀತಾರಾಮ್ ಶೆಟ್ಟಿ ದಡಸ್ ಒಂಜಿ ರೆಡ್ಡು ಪಾತ್ರ ಒಂದು ವಿನಂತಿ ಮಾಡ್ತಾನೆ ಶರಣಯ್ಯಪ್ಪ ಕೈ ಮುಗಿಯೊಂದು ನಮ್ಮ ಈ ಅಯ್ಯಪ್ಪ ದೇವಸ್ಥಾನದ ಒಂಜೊಂಜಿ ಅಂತೋಡು ಎಡ್ಡೆಡೆ ಕೆಲಸಲು ಆವೊಂದುಂಡು ಅಂಚಾದ ಅಯ್ಯಪ್ಪನ ಹಿಡಿದು ದಯೊಡ್ತು ಮಾತೆರೆಗಳ ಎಡ್ಡೆ ಬುದ್ಧಿ ಕೊರ್ದು ಮಾತೆರ್ಲ ಒಟ್ಟಿಗೆ ಸೇರಿದು ಈ ಎಡ್ಡೆ ಕೆಲಸಲು ಏನು ಮಲ್ಪುಗ ನನ್ನ ದುಮ್ಮುಗಳು ಆಯ್ನಾತ್ ಈ ದೇವಸ್ಥಾನ ಬೆಳಗೋಡು ಪಂಡಿದ್ದು ದೇವರಡೆ ಪ್ರಾರ್ಥನೆ ಮಲ್ತದ್ದು